ವೀಕ್ಷಕರ ನಮಸ್ತೆ. ಈಗ ನಾವು ಕರಾವಳಿ ಭಾಗದ ವಿದ್ಯಾವಂತರ ಜಿಲ್ಲೆ, ಬುದ್ಧಿವಂತರ ಜಿಲ್ಲೆ ಕೃಷ್ಣನಗರಿ ಉಡುಪಿಯಲ್ಲಿದ್ದೇವೆ. ಕೃಷ್ಣನಗರಿ ಉಡುಪಿ ಅಂತ ಬಂದಾಗ ಸುಶಿಕ್ಷಿತವಾಗಿರುವಂತಹ ಒಂದು ಜಿಲ್ಲೆ, ಜೊತೆಗೆ ಇಲ್ಲಿ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿವೆ. ಅನೇಕ ಸಾಧಕರನ್ನು ನಮ್ಮ ನಾಡಿಗೆ ಕೊಟ್ಟಂತಹ ಒಂದು ಅದ್ಭುತವಾಗಿರುವಂತಹ ಜಿಲ್ಲೆ. ಯಾಕೆ ಈ ಜಿಲ್ಲೆಯ ಬಗ್ಗೆ ನಾನು ಇವತ್ತು ಪೀಠಿಕೆ ಕೊಡ್ತಾ ಇದ್ದೇನೆ ಅಂತ ಬಂದಾಗ, ಈ ಕೃಷ್ಣನಗರಿ ಉಡುಪಿ ಜಿಲ್ಲೆ ಏನಿದೆ, ಈ ಜಿಲ್ಲೆಗೆ 25 ವರ್ಷಗಳ ಸಂಭ್ರಮ. 1997ರಿಂದ ಅಧಿಕೃತವಾಗಿ ಉಡುಪಿ ಜಿಲ್ಲೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಉಡುಪಿ ಜಿಲ್ಲೆಯಾಗಿ ಪರಿವರ್ತನೆಗೊಂಡು ಇದೀಗ 25 ವರ್ಷಗಳ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದೆ. ಈ ಹಿನ್ನೆಲೆ ನಮ್ಮ ಜೊತೆ ಈ ಉಡುಪಿ ಜಿಲ್ಲೆ ಪ್ರತ್ಯೇಕವಾಗಬೇಕು ಅಥವಾ ನಮ್ಮ ನಾಡಿನಲ್ಲಿ, ನಮ್ಮ ದೇಶದಲ್ಲಿ ಸ್ಥಾನಮಾನವನ್ನು ದೊರಕಬೇಕು ಈ ಉಡುಪಿ ಜಿಲ್ಲೆಗೆ ಅಂತ ಬಂದಾಗ, ಇದರಲ್ಲಿ ಪ್ರಮುಖವಾಗಿರುವಂತಹ ಕಾರಣ, ಪ್ರಮುಖವಾಗಿರುವಂತಹ ರೂವಾರಿ, ನಾಟ್ ಓನ್ಲಿ ರಾಜಕಾರಣಿ, ಇವರನ್ನು ಕರಾವಳಿ ಭಾಗದಲ್ಲಿ ಮಾತ್ರ ಅಲ್ಲ, ನಾಡಿನಲ್ಲಿ ಒಬ್ಬ ಆದರ್ಶ ವ್ಯಕ್ತಿಯಾಗಿ, ರಾಜಕಾರಣ ಅಂತ ಬಂದಾಗ ಈ ಸಿದ್ಧಾಂತಗಳಲ್ಲಿ ಒಂದು ಕಡೆ ಆದರ್ಶ ವ್ಯಕ್ತಿಯಾಗಿ ಅನೇಕ ಜನರು ಇವರನ್ನು ಮಾದರಿಯಾಗಿ ತೆಗೆದುಕೊಳ್ಳುವಂತಹ ವ್ಯಕ್ತಿ, ದ ಮ್ಯಾನ್ ನೋ ನೀಡ್ ಇಂಟ್ರೊಡಕ್ಷನ್ ಅನ್ನುವಂಥದ್ದು, ಮಿಸ್ಟರ್ ಕ್ಲೀನ್ ಶ್ರೀಯುತ ಜಯಪ್ರಕಾಶ್ ಹೆಗ್ಡೆ ಅವರು ನನ್ನ ಜೊತೆ ಇದ್ದಾರೆ. ಮಾಜಿ ಸಂಸದರು, ಮಾಜಿ ಶಾಸಕರು, ಇದೆಲ್ಲ ಹೊರತಾಗಿ ನಾನು ಮಿಸ್ಟರ್ ಕ್ಲೀನ್ ಅಂತ ಹೇಳಿದಾಗ ಎಸ್, ಜಯಪ್ರಕಾಶ್ ಹೆಗ್ಡೆ ಸರ್ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಸರ್. ನಮಸ್ತೆ ಸರ್. ಮೊದಲದಾಗಿ ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು. ಯಾಕಂತ ಹೇಳಿದ್ರೆ ತಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದ್ರಿ. ಈ ಹಿಂದೆ 1997ರಿಂದ ಇದೀಗ 25 ವರ್ಷಗಳು ಉಡುಪಿ ಜಿಲ್ಲೆಗೆ. ಹೇಗೆ ಅನಿಸ್ತಾ ಇದೆ ಸರ್ ಆಗಿನ ಕಾಲದ ತಮ್ಮ ಒಂದು ಪ್ರಾಮಾಣಿಕವಾಗಿರುವಂಥ ಪ್ರಯತ್ನ ಇದೀಗ ಸಫಲತೆಯನ್ನು ಕಂಡಿದೆ, ಜೊತೆಗೆ ಯಶಸ್ಸನ್ನು ಕಂಡಿದೆ? ಫಸ್ಟ್ ರಿಯಾಕ್ಷನ್ ಸರ್. ಖಂಡಿತವಾಗಿ ಇವತ್ತು ಭಾಳ ಸಂತೋಷ ಆಗ್ತಾಯಿದೆ. ನಾವು ಒಂದು ಅಧಿಕಾರದಲ್ಲಿ ಎಷ್ಟು ವರ್ಷಗಳ ಕಾಲ ಇದ್ದೇವೆ ಅನ್ನೋದು ಮುಖ್ಯ ಅಲ್ಲ, ನಾವು ಏನನ್ನು ಮಾಡಿದ್ದೇವೆ ಅನ್ನುವಂಥದ್ದು ಜನ ನೆನಪಿಟ್ಕೊಂಡ್ರೆ ಅದಕ್ಕಿಂತ ಸಂತೋಷ ಬೇರೆ ಯಾವುದೂ ಇಲ್ಲ. ಈ 25 ವರ್ಷ ನಡೆದು ಬಂದ ದಾರಿ ಒಂದು ಕಡೆಯಲ್ಲಿ ಆದರೆ, 25 ವರ್ಷದ ನಂತರ ಮಕ್ಕಳಿದ್ದವರು ದೊಡ್ಡವರಾಗಿದ್ದಾರೆ. ಈ ಹಿನ್ನೆಲೆ ಅವರಿಗೆ ಗೊತ್ತಿಲ್ಲ. ಈ ಕಾರ್ಯಕ್ರಮ ಆದದ್ರಿಂದ ಅವರೆಲ್ಲರಿಗೂ ಇದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕಾಯಿತು. 25 ವರ್ಷದ ಹಿಂದೆ ಉಡುಪಿ ಜಿಲ್ಲೆ ಇಲ್ಲ ಅನ್ನುವಂಥದ್ದು. ನಾವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬೇರೆ ಆದದ್ದು ಒಂದು ಭಾಗ ಆದರೆ, ಭಾವನಾತ್ಮಕವಾಗಿ ಇನ್ನೂ ಒಟ್ಟಿಗೆ ಇದ್ದೇವೆ. ಕೇವಲ ಆಡಳಿತಾತ್ಮಕವಾಗಿ ಮಾತ್ರ ಪ್ರತ್ಯೇಕ ಆದದ್ದು. ನನಗೆಂದರೆ ಬೈಂದೂರು, ಶಿರೂರಿನಿಂದ ಅಮಾಸಪೇಲು, ಜಟ್ಕಲ್ಲು, ಇಲ್ಲಿಂದೆಲ್ಲ ಮಂಗಳೂರಿಗೆ ಹೋಗಿ ಒಂದು ದಿವಸ ನಿಂತು ಜನ ಕೆಲಸ ಮಾಡಿಸ್ಕೊಂಡು ಬರ್ತಾಯಿದ್ದಲ್ಲ, ಆ ನೋವು ಗೊತ್ತಾಗಿತ್ತು. ನಾನೇ ಸರ್ಕಾರಿ ಸೌಲಭ್ಯವನ್ನು ಉಪಯೋಗ ಮಾಡಿಕೊಂಡು ಆ ಅವಿಭಾಜ್ಯ ಜಿಲ್ಲೆಯ ಉಸ್ತುವಾರಿ ಸಚಿವ ಆಗಿದ್ದೆ. ಓಡಾಡೋದು ಕಷ್ಟ ಆಗಿತ್ತು. ಜನರಿಗೆ ಎಷ್ಟು ಕಷ್ಟ ಆಗಿರ್ಬೋದು ಅಂತ ಒಂದು ಆಲೋಚನೆಯನ್ನು ಮಾಡಿ ನಾನು ಅಂದಿನ ಮುಖ್ಯಮಂತ್ರಿಗಳಾದ ಪಟೇಲ್ರ ಹತ್ರ ಇದನ್ನು ಬೇಡಿಕೆಯನ್ನೇ ಇಟ್ಟೆ. ನನ್ನ ಸಹೋದ್ಯೋಗಿಗಳು ಕೆಲವರು ಹೇಳಿದ್ರು ಭಾರಿ ಚಿಕ್ಕದಾಗ್ತದೆ, ಅಗತ್ಯ ಇದೆಯಾ ಅಂತ. ನಾನು ಹೇಳಿದೆ, ಈ ಜನರ ಸಮಸ್ಯೆಯನ್ನು ಒಂದು ಎಕ್ಸ್ಪ್ಲೇನ್ ಮಾಡಿದೆ. ಮತ್ತೊಂದು ಹೇಳಿದೆ, ಜಾಗ ಸಣ್ಣದಾದರೂ, ವಿಸ್ತೀರ್ಣ ಸಣ್ಣದಾದರೂ ಸಹ ಜನಸಂಖ್ಯೆ ಭಾಳ ಜಾಸ್ತಿ ಇದೆ ಅಂತ. ಕಡೆಗೆ ನಮ್ಮ ಅಂದಿನ ಮುಖ್ಯಮಂತ್ರಿಗಳಾದ JH ಪಟೇಲ್ ಸ್ವಲ್ಪ ಲಿಬರಲ್ ಮನುಷ್ಯ, ಆಯಿತು ಮಾಡು, ಅವನು ಕೇಳ್ತಾ ಇದ್ದಾನಲ್ಲ ಅಂತ ಹೇಳಿದರು. ಆದ್ದರಿಂದ ನೇರವಾಗಿ ಒಪ್ಪಿಗೆಯನ್ನು ಕೊಟ್ಟರು. 6 ಜಿಲ್ಲೆ ಮಾಡೋದಂತ ಒಪ್ಪಿಗೆ ಆಗಿತ್ತು, ಇದು 7ನೇದಾಯಿತು. ಇದು ಅಂದಿನ ಕಾಲದ ತಮ್ಮ ಒಂದು ಪ್ರಾಮಾಣಿಕವಾಗಿರುವಂಥ ಪ್ರಯತ್ನ ಸರ್. ಸಹಜ ನಾನು ಈ ಪ್ರಶ್ನೆನ ಕೇಳಬೇಕಾಗುತ್ತೆ. ಯಾಕಂದರೆ ಅನೇಕ ಜನರು ಈಗಲೂ ಕೂಡ ಗೊತ್ತಿಲ್ಲ. ಯಾಕಂದರೆ 25 ವರ್ಷಗಳು ಅಂತ ಬಂದಾಗ ಸಣ್ಣ ಪುಟ್ಟ ಮಕ್ಕಳಿದ್ದವರು ಈಗ ಬೆಳೆದು ನಿಂತಿದ್ದಾರೆ. ಸೊ ಹಾಗಾಗಿ ಆ ಸಂದರ್ಭ ಸರ್, ಒಂದು ಜಿಲ್ಲೆ ಮಾಡುವಂಥದ್ದು ಅಥವಾ ತಾಲೂಕು ಮಾಡಬೇಕು ಅಂತ ಬಂದಾಗ ಬಹಳಷ್ಟು ಸವಾಲುಗಳಿರುತ್ತೆ. ಒಂದು ಜಿಲ್ಲೆಯನ್ನು ಪ್ರತ್ಯೇಕವಾಗಿ ಮಾಡಬೇಕು ಅಂತ ಬಂದಾಗ, ಅದು ಕೂಡ ಆ ಜಿಲ್ಲೆ ಇಷ್ಟು ಯಶಸ್ಸನ್ನು ಸಾಧಿಸಬೇಕು ಅಂತ ಬಂದಾಗ, ಆ ಸಂದರ್ಭ ತಾವು ಎದುರಿಸಿದಂತಹ ಸವಾಲುಗಳು ಅಥವಾ ವೆರಿ ಚಾಲೆಂಜಿಂಗ್ ಅನ್ನುವಂಥದ್ದು ಈಗಲೂ ಕೂಡ ತಮಗೆ ನೆನಪಿದೆಯಾ ಸರ್? ಈ ಸಂದರ್ಭದನ್ನು ಒಂದು ಸ್ವಲ್ಪ ಮೆಲುಕು ಹಾಕೋಣ. ಯಾಕಂದರೆ ಉಡುಪಿ ಅಂತ ಬಂದಾಗ ಇದೀಗ ದೇಶದಾದ್ಯಂತ, ನಾಡಿನಾದ್ಯಂತ ಎಲ್ಲರೂ ಕೂಡ ಗೊತ್ತಿದೆ. ಆದರೆ ಉಡುಪಿ ಜಿಲ್ಲೆಯನ್ನು ಮಾಡಬೇಕು ಅಂತ ಬಂದಾಗ ತಾವು ಪಟ್ಟಂತಹ, ಎದುರಿಸಿದಂತಹ ಆ ಸವಾಲುಗಳು? ಎಸ್ ಸರ್. ಕೇವಲ ಜಿಲ್ಲೆಯನ್ನು ಘೋಷಣೆ ಮಾಡಿದರೆ ಸಾಕಾಗೋದಿಲ್ಲ. ಜಿಲ್ಲಾಧಿಕಾರಿಗಳ ಕಚೇರಿ ಬರಬೇಕಾಗ್ತದೆ, ಜಿಲ್ಲಾ ಪಂಚಾಯತ್ ಕಚೇರಿ ಬರಬೇಕಾಗ್ತದೆ, ಎಲ್ಲ ಇಲಾಖೆಯ ಎಲ್ಲ ಕಚೇರಿಗಳು ಇಲ್ಲಿ ಆಗಬೇಕಾದದ್ದೊಂದು. ಅದಾದ ಮೇಲೆ ಅದಕ್ಕೆ ಸರಿಯಾದ ಸ್ಟಾಫ್ ಬೇಕಾಗ್ತದೆ, ನೌಕರ ವರ್ಗಾವಣೆ. ಯಾಕಂದರೆ ಹೊಸದಾಗಿ ಮಾಡಲಿಲ್ಲ, ಬೇರೆ ಬೇರೆ ಜಿಲ್ಲೆಯಿಂದ ಇಲ್ಲಿ ತಂದು ಹಾಕಿದ್ದು. ಅದಾಗಿ ಜನರ ಸಮಸ್ಯೆಗಳನ್ನು ಅಲ್ಲಿಂದ ಇಲ್ಲಿಗೆ ಎಲ್ಲ, ಯಾಕಂದರೆ ಕಡತಗಳು ತರಬೇಕಲ್ಲ. ಮಂಗಳೂರಿನಿಂದದ್ದು ಇಲ್ಲಿವರೆಗೆ ಬಂದು ಕೆಲವು ಸಂದರ್ಭದಲ್ಲಿ ಕಡತಗಳು ಮಿಸ್ ಆಗೋ ಚಾನ್ಸಸ್ ಇದೆ. ಅಂಥದ್ದೇನಾಗಲಿಲ್ಲ. ಜನರಿಗೆ
ಅವರೀಗ ಅಂದು 3 ತಾಲೂಕಿದ್ದಂಥದ್ದು ಇವತ್ತು 7 ತಾಲೂಕಾಯಿತು. ಆಡಳಿತ ಜನರ ಹತ್ತಿರದಲ್ಲಿ ಹೋಗುವಾಗ ಆಯಿತು. ಅದು ಸಂತೋಷವನ್ನು ಕೊಟ್ಟಿದೆ. ಅದರಿಂದ ಜನರಿಗೆ ಹಿಂದೆ ಹೇಗೆ ಇತ್ತು ಇವತ್ತು ಹೇಗಾಗಿದೆ ಅದನ್ನು ಒಂದು ನೆನಪು ಮಾಡಿಕೊಡುವಂಥ ಈ ಕಾರ್ಯಕ್ರಮ ಇದು. ಸರ್, ಉಡುಪಿ ಜಿಲ್ಲೆ ಎಷ್ಟು ನೀಡಿತ್ತು ಅಂದರೆ ಈ ಜಿಲ್ಲೆ ಒಂದು ಆಗಬೇಕು ಅನ್ನುವಂಥದ್ದು, ಹೊಸ ಜಿಲ್ಲೆ ಆಗಬೇಕು, ಎಷ್ಟು ನೀಡಿತ್ತು ಆ ಸಂದರ್ಭ ಸರ್? ಆ್ಯಂಡ್ ಯಾಕೆ ಅನ್ನೋದೊಂದು ಪ್ರಮುಖವಾಗಿರುವಂಥ ಕಾರಣ ಜಯಪ್ರಕಾಶ್ ಹೆಗ್ಡೆ ಅವ್ರು ನೋಡಿದ ಹಾಗೆ ಅಂದು ಒಂದು ಸಮಿತಿಯನ್ನು ರಚನೆ ಮಾಡಿದರು, ಒಂದು ಹುಂಡೇಕರ್ ಸಮಿತಿಯನ್ನು ಮಾಡಿದರು, ಮತ್ತು ಗದ್ದಿಗೌಡರು ಸಮಿತಿ, ಅದರಲ್ಲಿಯೂ ಉಡುಪಿಯನ್ನು ಜಿಲ್ಲೆ ಮಾಡುವುದಂತ ಒಂದು ವರದಿಯನ್ನು ಕೊಟ್ಟಿದ್ದರು ಅವರು. ಅದಕ್ಕೋಸ್ಕರ ನಾನು ಅದನ್ನೆಲ್ಲ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಸಹೋದ್ಯೋಗಿಗಳ ಹತ್ರ ಎಲ್ಲ ಕೇಳಿದ್ದು. ಅದರೊಟ್ಟಿಗೆ ನನ್ನೊಟ್ಟಿಗೆ ಅಂದು ಇಲ್ಲಿ ನಾನು ಒಬ್ಬನೇ ಇದ್ದದ್ದು. ಉಡುಪಿ ಜಿಲ್ಲೆಯಲ್ಲಿ ಜನತಾದಳದ ಶಾಸಕ ಒಬ್ಬನೇ. ಅವಿಭಾಜ್ಯ ಜಿಲ್ಲೆಯಲ್ಲಿ ನಾವು 3 ಜನ ಇತ್ತು, ನಾನು, ಅವನ ಶೆಟ್ಟರು, ವಸಂತ ಬಂಗೇರ. ಕಡೆಗೆ ಅವರಿಬ್ಬರು ಅಲ್ಲಿ ಉಳಿದು ನಾನೊಬ್ಬ ಇಲ್ಲಿ ಬಂದೆ. ಇದು ಜನರ ಸಮಸ್ಯೆಗಳಿಗೆ ಸ್ಪರ್ಧೆ, ಅದಕ್ಕೆ ನನಗೆ ಸಹಕಾರ ಎಲ್ಲರದ್ದು ಇತ್ತು, ಜನಪ್ರತಿನಿಧಿಗಳದ್ದು. ಇಲ್ಲದಿದ್ದರೆ ಭಾಳ ಕಷ್ಟ ಆಗ್ತಾಯಿತ್ತು. ಇವೆಲ್ಲವನ್ನು ಮಾಡಿ ಇವತ್ತು 25 ವರ್ಷದ ನಂತರ ತಿರುಗಿ ನೋಡುವಾಗ ಆಗ ಒಂದು ಮಾತನ್ನೇ ಹೇಳಿದೆ ನಾನು ಪತ್ರಕರ್ತರ ಕಾರ್ಯಕ್ರಮದಲ್ಲಿ, ಹೇಗಾದ ಚಿನ್ನಾರಿ ಮುತ್ತ ಅಂತ. ಅವತ್ತು ತಾಲೂಕು ಹೆಡ್ ಕ್ವಾರ್ಟರ್ಸ್ ಆಗಿತ್ತು, ಇವತ್ತು ಜಿಲ್ಲಾ ಕೇಂದ್ರ ಆಗಿದೆ. ಕೇವಲ ತಾಲೂಕು ಕೇಂದ್ರ ಆಗಿದ್ದರೆ ಇಷ್ಟು ಅಭಿವೃದ್ಧಿ ಆಗ್ತಾ ಇರಲಿಲ್ಲ, ಇಷ್ಟು ಅನುದಾನವೂ ಬರ್ತಾ ಇರಲಿಲ್ಲ. ಇದಕ್ಕೆ ಜಿಲ್ಲೆಗೆ ಅನುದಾನ ಬರುವಾಗ ಎಲ್ಲ ತಾಲೂಕುಗಳು ಅಭಿವೃದ್ಧಿ ಆಗಲಿಕ್ಕೆ ಶುರುವಾಯಿತು. 7 ಜಿಲ್ಲೆ ಆದಾಗ ಜನರಿಗೆ ಆಡಳಿತ ಹತ್ತಿರದಲ್ಲಿ ಹೋಯಿತು. ಬೆಳಿಗ್ಗೆ ಹೋಗೋದು ಸಾಯಂಕಾಲ ಕೆಲಸ ಮಾಡ್ಕೊಂಡು ಬರುವಂಥ ಪರಿಸ್ಥಿತಿ ನಿರ್ಮಾಣ ಆದ್ದರಿಂದ ಖಂಡಿತವಾಗಿ ಇಂಥ ಒಂದು ಕಾರ್ಯಕ್ರಮ ಅಗತ್ಯ ಇತ್ತು. ಮತ್ತು ಅಂದು ಜಿಲ್ಲೆಯನ್ನು ಆಡಳಿತಾತ್ಮಕವಾಗಿ, ಪುನಃ ಹೇಳ್ತೇನೆ, ಆಡಳಿತಾತ್ಮಕವಾಗಿ ಪ್ರತ್ಯೇಕ ಆದದ್ದು ಬಿಟ್ಟರೆ ಭಾವನಾತ್ಮಕವಾಗಿ ನಾವು ಇವತ್ತಿಗೂ ಯಾರಿಗೂ ನಾವು ಬೇರೆ ಜಿಲ್ಲೆಯವರು ಅಂತ ಅನಿಸೋದೇ ಇಲ್ಲ. ಪ್ರಾಯಶಃ ನಿಮಗೂ ಕುಡ್ಲ ಅಂತ ಹೆಸರಿಟ್ಕೊಂಡಿದ್ರು ಅನಿಸಿರ್ಲಿಕ್ಕಿಲ್ಲ. ಆ ಒಂದು ತೃಪ್ತಿ ನನ್ನಲ್ಲಿದೆ. ಬ್ಯೂಟಿಫುಲ್ ಸರ್. ಆಡಳಿತಾತ್ಮಕವಾಗಿ ಹೊರತು ಭಾವನಾತ್ಮಕವಾಗಿ ಬೇರೆ ಆಗಿಲ್ಲ. ಎಸ್, ಯಾವತ್ತೂ ಕೂಡ ನಾವುಗಳು ಬೇರೆ ಆಗಲ್ಲ. ಇವೆಲ್ಲದರ ಜೊತೆಗೆ ಉಡುಪಿ ಅಂತ ಬಂದಾಗ ಈಗ ಜಿಲ್ಲೆ ಪ್ರತ್ಯೇಕ ಆಗಿದೆ, 25 ವರ್ಷಗಳ ಸಂಭ್ರಮ. ಸರ್, ಎಷ್ಟು ಸಾರ್ಥಕತೆ ಇದೆ ಅಂದು ತಾವು ಮಾಡಿದಂತಹ ಒಂದು ಸತತ ಹೋರಾಟ, ನಿರಂತರವಾಗಿರುವಂಥ ಪ್ರಯತ್ನ, ಈಗ 25 ವರ್ಷಗಳು ಆಗ್ತಾ ಇದೆ, ಎಷ್ಟು ಸಾರ್ಥಕತೆ ಇದೆ, ಎಷ್ಟು ಖುಷಿ ಇದೆ? ತಾವು ಅಂದು ಒಂದು ದೂರದೃಷ್ಟಿಯನ್ನು ಇಟ್ಕೊಂಡಿದ್ರಿ ಈ ರೀತಿ ಆಗಬೇಕು ಅನ್ನೋಂಥದ್ದು, ಅದು ರೀಚ್ ಆಯಿತಾ ಸರ್? ಇದು ಅಭಿವೃದ್ಧಿ ಎನ್ನುವಂಥದ್ದು ನಿಂತ ನೀರಲ್ಲ, ಹರಿತಾ ಇರ್ತದೆ. ಈಗ 1 ಮನೆ ಇದ್ದದ್ದು 2 ಮನೆ ಆಗಬೇಕು, 2 ಮನೆ ಇದ್ದದ್ದು 4 ಮನೆಗಳು ಜಾಸ್ತಿ ಕೊಡಬೇಕಾಗ್ತದೆ. ಕಚೇರಿಯಲ್ಲಿ ಕೆಲಸಗಳು, ಅಧಿಕಾರಿಗಳು ಜಾಸ್ತಿ ಬೇಕಾಗ್ತದೆ, ಮತ್ತು ರಸ್ತೆಗಳು ಜಾಸ್ತಿ ಆಗಬೇಕಾಗ್ತದೆ. ಅವತ್ತು ಹೇಗಿತ್ತು ಅನ್ನೋದು ಯಾರಿಗೆ ಗೊತ್ತಿಲ್ಲದಿದ್ದರೆ ನಮ್ಮಲ್ಲಿ ರಸ್ತೆಯೇ ಆಗಲಿಲ್ಲ ಅಂತ ಹೇಳ್ತಾರೆ. ಅಂದು ಇದ್ದಂಥ ರಸ್ತೆಗಳಿಗಿಂತ ಇಂದು ಜಾಸ್ತಿ ಆಗಿದೆ. ಮತ್ತು ಡ್ಯಾಮ್ಗಳು, ಉಪು ನೀರಿನ ಅಣೆಕಟ್ಟು ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದು ನೀಲಾವರದ್ದು. ಅದು ಸಕ್ಸಸ್ ಆದಮೇಲೆ ನೆಬಾರ್ಡ್ನವರು ರೀಫೈನಾನ್ಸ್ ಮಾಡಲಿಕ್ಕೆ ಶುರು ಮಾಡಿದರು. ಅದಾದ ಮೇಲೆ ಇಡೀ ಜಿಲ್ಲೆಯಲ್ಲಿ ಸಮುದ್ರಕ್ಕೆ ಹೋಗುವ ಸಿಹಿ ನೀರನ್ನು ನಿಲ್ಲಿಸುವಂಥದ್ದು, ಅದು ಮಳೆ ಕಮ್ಮಿ ಆದಮೇಲೆ ಉಪ್ಪು ನೀರು ಏನು ಒಳಗಡೆ ಬರ್ತಾಯಿತ್ತು ಅದನ್ನು ತಡೆಯುವಂಥ ಕೆಲಸ ಮಾಡಿದ್ರಿಂದ ಎಲ್ಲ ಕೃಷಿಕರಿಗೂ ಕೃಷಿಗೆ ನೀರು ಸಿಕ್ತು, ಕುಡಿಯೋ ನೀರು ಎಲ್ಲ ಬಾವಿಯಲ್ಲಿ ನೀರು ಬಂತು. ಅದು ಭಾಳ ಖುಷಿಯಾಗಿದೆ. ಯಾಕಂದರೆ ಮತ್ತು ಎಲ್ಲ ನದಿಗಳಿಗೆ ಮೊದಲು ಒಂದು ಉದಾಹರಣೆಯನ್ನು ಕೊಡ್ತೇನೆ. ಕೊಳಲ್ಗಿರಿ ಅಂತ ಒಂದು ಜಾಗ ಇದೆ, ಅದು ಇದು ಕುಕ್ಕೆಹಳ್ಳಿಯಿಂದ ಪೇತ್ರಿಗೆ ಬರಬೇಕಾದ್ರೆ ಪುನಃ ಹೈವೇಗೆ ಬಂದು ಬ್ರಹ್ಮಾವರಕ್ಕೆ ಬಂದು ಪೇತ್ರಿಗೆ ಹೋಗಬೇಕಿತ್ತು. ಇವತ್ತಾಗಲ್ಲ, ಅಲ್ಲಲ್ಲಿ ಬ್ರಿಡ್ಜ್ ಮಾಡಿದ್ರಿಂದ ಜನರಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಲಿಕ್ಕೆ ಭಾಳ ಸುಲಭ ಆಯಿತು. ಅದು ಕೇವಲ ಓಡಾಡಲಿಕ್ಕೆ ಅಂತ ನಾನು ಭಾವಿಸೋದಿಲ್ಲ. ಈ ರಸ್ತೆಗಳು ಬ್ರಿಡ್ಜ್ ಆದದ್ರಿಂದ ಆ ಭಾಗದ ಎಲ್ಲ ಭೂಮಿಯ ಬೆಲೆ ಜಾಸ್ತಿ ಆಯಿತು. ರೈತನಿಗೆ ಅವರಿಗೆ ಅವರ ಜಾಗಕ್ಕೆ ಏನು ಬೆಲೆ ಜಾಸ್ತಿ ಆದ ಕೂಡಲೇ ಅವರ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಯಿತು ಅಂತ ಅನಿಸ್ತದೆ. ಜೊತೆಗೆ ಸರ್, ಈಗ ಉಡುಪಿ 25 ವರ್ಷಗಳ ಸಂಭ್ರಮಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ ಅಂತ ಬಂದಾಗ 25 ವರ್ಷಗಳು ಅನೇಕ ಸವಾಲುಗಳು ಬಂದಿತ್ತು. ಆ ಸವಾಲುಗಳನ್ನು ಎದುರಿಸಿ ಇದೀಗ ಸಂಭ್ರಮಾಚರಣೆಯತ್ತ ನಾವು ಇದ್ದೇವೆ ಅಂತ ಬಂದಾಗ ಇನ್ನು ಮುಂದಿನ ಉಡುಪಿ
ಇಷ್ಟು ದಿನ ನಾವುಗಳು ನೋಡಿರುವಂತಹ ಉಡುಪಿ ಅಭಿವೃದ್ಧಿಯನ್ನು ಕಂಡಿರುವಂಥದ್ದು, ಅಭಿವೃದ್ಧಿ ಕಾಣ್ತಾ ಇರುವಂಥದ್ದು, ಜೊತೆಗೆ ಸಮಾಜದಲ್ಲಿ, ಜೊತೆಗೆ ದೇಶದಲ್ಲಿ, ನಾಡಿನಲ್ಲಿ ಸ್ಥಾನಮಾನ ಪಡೆದುಕೊಂಡಿರುವಂಥ ಉಡುಪಿ. ಜಯಪ್ರಕಾಶ್ ಹೆಗ್ಡೆ ಅವರ ಮನಸ್ಥಿತಿಯಲ್ಲಿ ಮುಂದಿನ ಉಡುಪಿ ಈ ರೀತಿ ಇರಬೇಕು ಅನ್ನುವಂಥದ್ದು ತಮ್ಮ ಒಂದು ಪರಿಕಲ್ಪನೆ, ತಮ್ಮ ಒಂದು ಕಲ್ಪನೆ ಇದ್ರೆ ಸರ್? ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು. ಮೆಡಿಕಲ್ ಕಾಲೇಜು ಆದ ಕೂಡಲೇ ಈ ಭಾಗದ ಮಕ್ಕಳಿಗೆ ಸೀಟ್ ಸಿಗ್ತದೆ ಅಂತ ನಾನು ಹೇಳೋದಿಲ್ಲ. ಅದು ನೀಟ್ ಎಕ್ಸಾಮ್ನಲ್ಲಿ ಪಾಸಾಗಿದೆ, ದೇಶಾದ್ಯಂತ ಮಕ್ಕಳು ಬರ್ಬೋದು. ಆದರೆ ಈ ಭಾಗದ ಜನರಿಗೆ ಉಚಿತ ವೈದ್ಯಕೀಯ ಸೌಲಭ್ಯ ಸಿಗ್ತದೆ ಅನ್ನೋ ಒಂದು ಆಸೆ ಇದೆ ನನಗೆ. ಇವತ್ತಿನ ಖಾಸಗಿ ಆಸ್ಪತ್ರೆಗಳಿಗೆ ಹೋದಾಗ ನಾನೊಂದು ಮಾತಾಗ ಹೇಳಿದೆ, ಬಿಲ್ಲಿಂಗ್ ಕೌಂಟ್ರ್ ಹತ್ರ ಹೋಗಿ ಬಿಲ್ ನೋಡಿದ ಅವನಿಗೆ ತಕ್ಷಣದಲ್ಲಿ ಬದಿಯಲ್ಲಿ ಒಂದು ಎಮರ್ಜೆನ್ಸಿ ವಾರ್ಡ್ ಬೇಕಾಗ್ತದೆ ಅನ್ನುವಂಥ ಮಾತಿದೆ. ಯಾಕಂದರೆ ಅಷ್ಟು ಜಾಸ್ತಿ ಆಗಿದೆ, ವೈದ್ಯಕೀಯ ವೆಚ್ಚ ಜಾಸ್ತಿ. ಅದಕ್ಕೋಸ್ಕರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೇವಲ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಅಲ್ಲ, ಅದಕ್ಕೆ ಸರಿಯಾದ ವೈದ್ಯರು, ಸ್ಟಾಫ್ ನರ್ಸ್ ಎಲ್ಲರೂ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಮತ್ತು ಕರಾವಳಿ ಭಾಗದಲ್ಲಿ ಅದನ್ನು ಮಂಗಳೂರನ್ನು ಸೇರಿ ನಾನು ಹೇಳ್ತೇನೆ, ಏನಂದರೆ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಲೇ ಇಲ್ಲ ಇನ್ನೂ. ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಆಗದೇ ಇದ್ದರೆ ಈ ಭಾಗದ ಆರ್ಥಿಕ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವು ದೇಶಗಳು ಕೇವಲ ಟೂರಿಸಮ್ ಮೇಲೆ ಡೆವಲಪ್ ಆಗಿ ನಡೀತಾ ಇದೆ. ಅದಕ್ಕೋಸ್ಕರ ನಮ್ಮ ಭಾಗದಲ್ಲಿ ಸಹ ಈ ಕೇರಳ ಮತ್ತು ಗೋವಾ ಯಾವ ರೀತಿಯಲ್ಲಾಗಿದೆ ಇಲ್ಲಿಯೂ ಆಗಬೇಕಾಗ್ತದೆ. ಆದರೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಪ್ರವಾಸೋದ್ಯಮದ ಅಭಿವೃದ್ಧಿ ಆಗಬೇಕಾಗ್ತದೆ. ಮೀನುಗಾರಿಕಾ ತಂಗುದಾಣ ಜಾಸ್ತಿ ಆಗಬೇಕಾಗ್ತದೆ. ಯಾಕಂದರೆ ಒಂದೊಂದು ತಂಗುದಾಣದ ಮೇಲೆ ಒತ್ತಡ ಜಾಸ್ತಿ ಆಗ್ತಾಯಿದೆ. ಸ್ಪ್ರೆಡ್ ಔಟ್ ಆಗಬೇಕು ಎಲ್ಲ ಭಾಗದಲ್ಲಿ. ಇವೆಲ್ಲವೂ ರಸ್ತೆಗಳು ಇವತ್ತು ಪ್ರಾಯಶಃ ಹಿಂದೆಗೆ ಹೋಲಿಸಿ ನೋಡಿದಾಗ ಭಾಳ ಜಾಸ್ತಿ ಆಗಿದೆ, ಆದರೆ ಇನ್ನೂ ಜಾಸ್ತಿ ಆಗ್ತಾ ಹೋಗಬೇಕಾಗ್ತದೆ. ಮಲೆನಾಡು ಪ್ರದೇಶದಲ್ಲಿ ಇಲ್ಲಿ ಈ ಮರದ ಕೊಂಬೆಯನ್ನು ಹಾಕ್ಕೊಂಡು ದಾಟ್ತಾ ಇದ್ದಾರೆ, ಅಲ್ಲೆಲ್ಲ ಫುಟ್ ಬ್ರಿಡ್ಜಸ್ ಮಾಡುವಂಥ ಪ್ರಥಮ ಆದ್ಯತೆ ಅದಕ್ಕೆ ಕೊಡಬೇಕು ಅಂತ ನನ್ನ ಒಂದು ಅನಿಸಿಕೆ. ಇದು ಜಯಪ್ರಕಾಶ್ ಹೆಗ್ಡೆ ಅವರ ಪರಿಕಲ್ಪನೆಯಲ್ಲಿ ಮುಂದಿನ 25 ವರ್ಷಗಳು ಈಗ ನಾವು ಆಚರಣೆ ಮಾಡ್ತೇವೆ. ಮುಂದಿನ ಉಡುಪಿ ಜಿಲ್ಲೆ ಯಾವ ರೀತಿ ಇರಬೇಕು ಅಂತ ಬಂದಾಗ ವೆರಿ ಬೇಸಿಕ್ ನೀಡ್ಸ್ಗಳ ಅನ್ನುವಂಥದ್ದು ಅಂದರೆ ಒಂದು ಒಳ್ಳೆಯ ಮೆಡಿಕಲ್ ಕಾಲೇಜು, ಆಸ್ಪತ್ರೆ ಇರಬೇಕು. ಜೊತೆಗೆ ಪ್ರವಾಸೋದ್ಯಮ ಉಡುಪಿ ಜಿಲ್ಲೆ ಅತ್ಯದ್ಭುತವಾಗಿ ಕೆಲಸವನ್ನು ಮಾಡ್ತಾ ಇದೆ, ಇನ್ನಷ್ಟು ಅತ್ಯದ್ಭುತವಾಗಿರಬೇಕು ಅನ್ನುವಂಥದ್ದು. ಜೊತೆಗೆ ಈಗಾಗಲೇ ಗ್ರಾಮಾಂತರ ಪ್ರದೇಶಗಳಲ್ಲಿ ಅನೇಕ ಮೂಲಭೂತ ಸೌಕರ್ಯಗಳು, ಸವಲತ್ತುಗಳು, ಸೇತುವೆ, ಅಣೆಕಟ್ಟಿನ ಸಮಸ್ಯೆ ಇದೆ, ಇದೆಲ್ಲ ಪರಿಹಾರ ಆಗಬೇಕು ಅನ್ನೋಂಥದ್ದು. ಜೊತೆಗೆ ಸರ್ ಇಲ್ಲಿ ಮೀನುಗಾರರ ಸಮಸ್ಯೆಯು ಕೂಡ ಇಲ್ಲಿ ಪ್ರಮುಖವಾಗಿ ಕರಾವಳಿ ಭಾಗ ಅಂತ ಮೀನುಗಾರರನ್ನು ನೆಚ್ಚಿಕೊಂಡಿರುವಂಥದ್ದು ಇಡೀ ದೇಶ ನೋಡುತ್ತೆ. ಈ ಭಾಗದ ಮೀನುಗಾರರ ಒಂದು ಸಾಹಸವಾಗಿರೋ ಅವರ ವೃತ್ತಿಯನ್ನು, ಅವರ ಬಗ್ಗೆ ಏನಾದರೂ ಜಯಪ್ರಕಾಶ್ ಹೆಗ್ಡೆ ಅವರು? ಅದೇ ಆದಷ್ಟು ಹೆಚ್ಚು ತಂಗುದಾಣ ಆಗಬೇಕು, ಫಿಶರೀಸ್ ಹಾರ್ಬರ್ಸ್ ಜಾಸ್ತಿ ಆಗಬೇಕು. ಯಾಕಂದರೆ ನಾನು ಮಂತ್ರಿಯಾಗಿದ್ದಾಗಲೇ ಮೀನುಗಾರಿಕೆ ಇಲಾಖೆಗೆ ಒಂದು ಸೆಪ್ರೇಟ್ ಇಂಜಿನಿಯರಿಂಗ್ ಡಿವಿಷನನ್ನೇ ಮಾಡಿಸಿದ್ದೆ. ಅದರಿಂದಾಗಿ ಕೆಲಸಗಳಾಗಲಿಕ್ಕೆ ಸುಲಭ ಆಗ್ತದೆ. ಈಗ ಮೆರಿಟೈಮ್ ಬೋರ್ಡ್ ಅಂತ ಒಂದು ಮಾಡಿದೆ ಸರ್ಕಾರ, ಅದರ ಮುಖೇನ ಆದಷ್ಟು ಜಾಸ್ತಿ ತಂಗುದಾಣಗಳನ್ನು ಮಾಡಿಸ್ಬೇಕಾಗ್ತದೆ ಅನ್ನುವಂಥದ್ದು ಒಂದು ಅಭಿಪ್ರಾಯ. ಅದರೊಟ್ಟಿಗೆ ಭಾಳ ಪ್ರಮುಖವಾಗಿ ನಮಗೆ ಆಗಬೇಕಾಗಿದ್ದಂಥದ್ದು ಈ ಭಾಗದಲ್ಲಿ ಮಕ್ಕಳಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕಾಗ್ತದೆ. ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗಬೇಕಾದರೆ ಈಕೋ ಫ್ರೆಂಡ್ಲಿ, ಪರಿಸರ ಸ್ನೇಹಿ ಉದ್ಯಮಿಗಳು ಬರಬೇಕಾಗ್ತದೆ. ಮಂಗಳೂರಿನಲ್ಲಿ ಈಗಾಗಲೇ ಸುಮಾರಷ್ಟು ಬಂದಿದೆ. ಕೆಲವರು ಉಡುಪಿ ಭಾಗಕ್ಕೆ ಬಂದರೆ ಈ ಭಾಗದ ಮಕ್ಕಳಿಗೆ ಸ್ವಲ್ಪ ಉದ್ಯೋಗ ಸೃಷ್ಟಿಯಾದರೆ ಒಳ್ಳೆಯದಾಗ್ತದೆ ಅಂತ ನಾನು ಬೇರೆ ಬೇರೆ ಕಡೆಗೆ ಹೋದಾಗ ಉದ್ಯಮಿಯವರ ಹತ್ರ ಮಾತಾಡ್ತೇನೆ. ಹಿಂದೆ ಯಾವ ರೀತಿಯಲ್ಲಿ ಇಲ್ಲಿ ಸಿಂಡಿಕೇಟ್ ಬ್ಯಾಂಕು, ವಿಜಯ ಬ್ಯಾಂಕು, ಕಾರ್ಪೊರೇಷನ್ ಬ್ಯಾಂಕ್ ಎಲ್ಲ ಮಾಡಿದರೋ ಅದೇ ರೀತಿಯಲ್ಲಿ ಕರ್ನಾಟಕ ಬ್ಯಾಂಕ್ ಈಗ ಇದೆ. ಈ ಭಾಗದ ಒಂದೇ ಬ್ಯಾಂಕ್ ಇರೋದು, ಈಗ ಉಳಿದದೆಲ್ಲ ಮರ್ಜಾಗಿ ಆಯಿತು. ಅಂಥದ್ದೇನಾದರೂ ಪ್ರಾರಂಭ ಮಾಡಿ ಈ ಭಾಗದ ಮಕ್ಕಳಿಗೆ ಉದ್ಯೋಗ ಸೃಷ್ಟಿಯಾದರೆ ಅದಕ್ಕಿಂತ ಸಂತೋಷ ಬೇರೆ ಏನೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಪ್ರಮುಖವಾಗಿ ಉದ್ಯಮ ಕೂಡ ಹೌದು, ಯುವಕರಿಗೆ ಉದ್ಯೋಗ ಸಿಗಬೇಕು ಅನ್ನೋಂಥದ್ದು. ಜೊತೆಗೆ ಸರ್ 25 ವರ್ಷಗಳ ಸಂಭ್ರಮಾಚರಣೆ ನಾವು ಕೂಡ ಕಾಯ್ತಾ ಇದ್ದೀವಿ. ಯಾವ ರೀತಿ ಇರುತ್ತೆ ಆ ಒಂದು ಸಂಭ್ರಮಾಚರಣೆ ಅನ್ನುವಂಥದ್ದು. ಒಟ್ಟಿನಲ್ಲಿ ಉಡುಪಿ ಜಿಲ್ಲೆಯವರಿಗೆ, ನಾಟ್ ಓನ್ಲಿ ಉಡುಪಿ ಜಿಲ್ಲೆ, ನಮ್ಮ ನಾಡಿನವರಿಗೆ ಕೂಡ ಹಬ್ಬನೇ ಸರಿ. ಏನೆಲ್ಲ ಇರುತ್ತೆ ಸರ್ ಈ ಕಾರ್ಯಕ್ರಮದಲ್ಲಿ? ಹೇಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ, ಜೊತೆಗೆ ಆಯೋಜನೆಯನ್ನು ಮಾಡಿದ್ದೀರಾ ಸರ್? ಈಗ ನಾಡಿದ್ದು ಒಂದು ಉದ್ಘಾಟನಾ ಕಾರ್ಯಕ್ರಮ ಅಂತ ಮಾಡಿದೆ. ಯಾಕಂದರೆ ಇದನ್ನು 6 ತಿಂಗಳುಗಳ ಕಾಲ ಮಾಡಬೇಕು ಅಂತ ನಮ್ಮ ಇಲ್ಲಿಯ ಸಚಿವರು, ಶಾಸಕರೆಲ್ಲ ಚರ್ಚೆ ಮಾಡಿ ಕಾರ್ಯಕ್ರಮವನ್ನು ಹಾಕಿದ್ದಾರೆ. ಅದರಲ್ಲಿ ನಾಡಿದ್ದು ಗವರ್ನರ್ ಬಂದು ಉದ್ಘಾಟನೆಯನ್ನು ಮಾಡ್ತಾರೆ, ಉಳಿದ ಸಚಿವರು, ಶಾಸಕರುಗಳೆಲ್ಲ ಇರ್ತಾರೆ. ಒಂದು ಯಕ್ಷಗಾನದ ಸ್ವಾಗತ, ಒಂದು ಥೀಮ್ ಸಾಂಗ್ ಇರ್ತದೆ,
ಆಮೇಲೆ ಪುನಃ ಅದಾದ ನಂತರ ಅರ್ಜುನ್ ಜನ್ಯ ಅವರದ್ದೊಂದು ಸಂಗೀತದ ಕಾರ್ಯಕ್ರಮ ಇರ್ತದೆ. ಮುಂದಿನ ದಿನಗಳಲ್ಲಿ ಪ್ರತಿ 25ಕ್ಕೆ, ಈಗ 25ನೇ ತಾರೀಕಿಗೆ ಪ್ರಾರಂಭ, 25ನೇ ತಾರೀಕಿಗೆ 7 ತಾಲೂಕುಗಳಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡಬೇಕು ಅಂತ. ಆಗ 25ಕ್ಕೆ ಗಣರಾಜ್ಯೋತ್ಸವಕ್ಕೆ ಸರಿಯಾಗಿ ಮುಕ್ತಾಯ ಆಗ್ತದೆ. 26ಕ್ಕೆ ಗಣರಾಜ್ಯೋತ್ಸವ, 25ಕ್ಕೆ ಮುಕ್ತಾಯ ಆಗ್ತದೆ. ಅದರ ಬಗ್ಗೆ ಹೆಚ್ಚಾಗಿ ಈಗ ಕಾರ್ಯಕ್ರಮದಲ್ಲಿ ವ್ಯವಸ್ಥೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಸುನಿಲ್ ಕುಮಾರ್, ಜಿಲ್ಲಾ ಮಂತ್ರಿಗಳಾದ ಅಂಗಾರ ಅವರು, ರಘುಪತಿ ಭಟ್ರು, ಇವರೆಲ್ಲರೂ ಅದನ್ನು ನಡೆಸ್ಕೊಂಡು ಹೋಗ್ತಾರೆ. ಮತ್ತು ಜಿಲ್ಲಾಡಳಿತರು, DC, SP ಅವರು, CEO ಅವರು ಎಲ್ಲರೂ ತಮ್ಮನ್ನು ತಾವು ತೊಡಗಿಸ್ಕೊಂಡು ಭಾಳ ಚೆನ್ನಾಗಿ ಮಾಡ್ತಾರಂತ ನಾನಂತೂ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಉಡುಪಿ ಜಿಲ್ಲೆ ಪ್ರತ್ಯೇಕವಾಗಿ 25 ವರ್ಷಗಳ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದೆ. ಆ ಹಿನ್ನೆಲೆ ನಮ್ಮ ಜೊತೆ ಮಿಸ್ಟರ್ ಕ್ಲೀನ್ ಶ್ರೀಯುತ ಜಯಪ್ರಕಾಶ್ ಹೆಗ್ಡೆ ಸರ್ ಮಾತನಾಡಲಿಕ್ಕೆ ಸಿಕ್ಕಿದ್ದಾರೆ. ಅಂದರೆ ಉಡುಪಿ ಜಿಲ್ಲೆ ಅಂತ ಬಂದಾಗ ಈ ಜಿಲ್ಲೆ ಒಂದು ಪ್ರತ್ಯೇಕವಾಗಿ ಆಗಬೇಕು ಅಥವಾ ಇದಕ್ಕೆ ಸ್ಥಾನಮಾನವನ್ನು ಸಿಗಬೇಕು ಅಂತ ಬಂದಾಗ ಯಾಕೆ ಅನ್ನುವಂಥ ವಿಚಾರವನ್ನು ಹೇಳಿದರು. ಆಡಳಿತಾತ್ಮಕವಾಗಿರುವಂಥ ವಿಚಾರಗಳಿಗೆ ಆ ಸಂದರ್ಭ ಭಾಳಷ್ಟು ಸಮಸ್ಯೆಗಳನ್ನು ಜನಸಾಮಾನ್ಯರು ಎದುರಿಸ್ತಾ ಇದ್ರು. ಹಾಗಾಗಿ ಉಡುಪಿ ಜಿಲ್ಲೆ ಆಗಬೇಕಾಗಿತ್ತು. ಈಗ ಉಡುಪಿ ಜಿಲ್ಲೆ ಆಗಿದೆ. ನಮ್ಮ ನಾಡಿನಾದ್ಯಂತ ದೇಶದ ಗಮನ ಸೆಳೆಯುವಂಥ ಸಾಧನೆಯನ್ನು ಉಡುಪಿ ಜಿಲ್ಲೆಯ ಜನರು ಮಾಡ್ತಾ ಇದ್ದಾರೆ. ನಮಗೆ ಹೆಮ್ಮೆ ತರುವಂಥ ವಿಚಾರ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ ನಮ್ಮ ಕುಡ್ಲ ವಾಹಿನಿ ಜೊತೆ ಜಾಯ್ನ್ ಆಗಿದ್ದೀರಾ. ಥ್ಯಾಂಕ್ ಯು ಸೊ ಮಚ್.